ರಾಜೇಂದ್ರ ಕುಮಾರ್ ಮಾನ್ಯ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು 94ರಲ್ಲಿ ಅಧ್ಯಕ್ಷರಾದ ನಂತರ 80 ತನ್ನ 29 ವರ್ಷಗಳ ಅವಧಿಯಲ್ಲಿ 80 ಶಾಖೆಗಳನ್ನು ಕೇಂದ್ರ ಸಹಕಾರಿ ಬ್ಯಾಂಕಿಗೆ ನೀಡಿ ಸುಮಾರು 13,500 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಮಾಡತಕ್ಕಂತಹ ಆಮೆಗತಿಯಲ್ಲಿ ನಡೆಯತಕ್ಕಂತಹ ಬ್ಯಾಂಕನ್ನು ಸುದೀರ್ಘವಾದಂತಹ ಸಂದರ್ಭದಲ್ಲಿ 80 ವರ್ಷಗಳಲ್ಲಿ 26 ಶಾಖೆ ಮತ್ತು 94 ಕೋಟಿ ರೂಪಾಯಿಗಳ ವ್ಯವಹಾರ ಇತ್ತು. ತನ್ನ 29 ವರ್ಷಗಳಲ್ಲಿ 13,500 ಕೋಟಿ ರೂಪಾಯಿಗಳ ವ್ಯವಹಾರ ಮತ್ತು 80 ಶಾಖೆಗಳನ್ನು ಮಾಡಿ ಇವತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ 170 ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಅದರದೇ ಆದ ಜಾಗದಲ್ಲಿ ಅತ್ಯದ್ಭುತವಾದಂತಹ ಕಟ್ಟಡಗಳನ್ನು ಮಾಡಲು ಕಾರಣೀಭೂತರಾದವರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು. ಅವರ ದೂರದೃಷ್ಟಿಯ ಕಾರಣದಿಂದ ಇವತ್ತು ಕೇಂದ್ರ ಸಹಕಾರಿ ಬ್ಯಾಂಕು ಇಡೀ ರಾಷ್ಟ್ರ ಮಟ್ಟದಲ್ಲಿ ತನ್ನನ್ನು ತಾನು ಗುರುತಿಸತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿದೆ. ಇವತ್ತು ಈ ಪುತ್ತೂರು ಪ್ರಧಾನ ಶಾಖೆ 349 ಕೋಟಿ ರೂಪಾಯಿಗಳ ವ್ಯವಹಾರದೊಂದಿಗೆ ಅತ್ಯುತ್ತಮ ಬ್ಯಾಂಕ್ ಎನ್ನುವಂತಹ ಒಂದು ಶಾಖೆ ಎನ್ನುವಂತಹ ವಿಚಾರವನ್ನು ಹೇಳಲಿಕ್ಕೂ ಸಂತೋಷ ಆಗ್ತಾಯಿದೆ. ಇವತ್ತು ಪುತ್ತೂರು ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ATM ಉದ್ಘಾಟನೆಗೊಂಡು ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೇನೆ ಹರತಿ ಪಾಪಂ ದೀಪೇನ ಸರ್ವಸ್ತ್ರ ಸಾಧ್ಯತೆ ಸಂಧ್ಯಾ ದೀಪಂ ನಮೋಸ್ತುತೆ. ಇದೀಗ ಸನ್ಮಾನ್ಯ ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಇವರಿಂದ ಅಧಿಕೃತವಾಗಿ ಉದ್ಘಾಟನೆಗೊಳ್ಳುತ್ತಿದೆ. ಉಪಸ್ಥಿತಿ ಅಶೋಕ್ ಕುಮಾರ್ ಕೋಡಿಂಬಾಡಿ, ಮಾನ್ಯ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ, ಶ್ರೀಯುತ ಜೀವಂದರ್ ಜೈನ್ ನಿಕಟಪೂರ್ವ ಅಧ್ಯಕ್ಷರು ಪುತ್ತೂರು ನಗರಸಭೆ, ಶ್ರೀಮತಿ ಗಬರಿ ಬನ್ನೂರು ಅಧ್ಯಕ್ಷರು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘ ಪುತ್ತೂರು. ನನಗೆ ಸಹಕಾರಿ ಕ್ಷೇತ್ರದಲ್ಲಿ ಅಷ್ಟೊಂದು ಅನುಭವಗಳು, ಅಷ್ಟೊಂದು ಮಾಹಿತಿಗಳು ಕೂಡ ಇಲ್ಲ. ಇವಾಗ ಸಹಕಾರಿ ಕ್ಷೇತ್ರವನ್ನು ಸ್ವಲ್ಪ ಹತ್ತಿರದಿಂದ ಕಾಣ್ತಾ ಇದ್ದೇನೆ. ಮೊದಲು ನಮಗೆ ಸಹಕಾರಿ ಕ್ಷೇತ್ರ ಅಂತ ನೋಡ್ತಾ ಇರೋದು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಮಾತ್ರ. ನಾನು ಹಿಂದೆ ಒಬ್ಬರು ಇಡಿ ಅಧಿಕಾರಿ ನನ್ನ ಹತ್ರ ಹೇಳಿದರು, ಒಂದು 2 ವರ್ಷದ ಹಿಂದೆ, ತುಂಬ ಸಹಕಾರಿ ಸಂಸ್ಥೆಗಳಿಗೆ ನಾವು ಹೋಗಿದ್ದೇವೆ ತನಿಖೆಗಾಗಿ.
ಆದರೆ ಮಂಗಳೂರಿನಲ್ಲಿ ನಾವು SCDCC ಬ್ಯಾಂಕನ್ನು ತನಿಖೆ ಮಾಡುವಾಗ ನಾವು ಒಂದು ತಿಳ್ಕೊಂಡದಂತ ಏನಂತ ಹೇಳಿದರೆ, ಅದನ್ನು ಪೂರ್ತಿ ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋದವರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅನ್ನೋ ವಿಚಾರವನ್ನು ಹೇಳಿದರು. ಇದು ನಾವೆಲ್ಲ ಕೊಟ್ಟಂಥ ಸರ್ಟಿಫಿಕೇಟ್ ಅಲ್ಲ, ಒಬ್ಬ ಕೇಂದ್ರದ ED ಅಧಿಕಾರಿ ಕೊಡುವಂಥ ಸರ್ಟಿಫಿಕೇಟ್. ಅವರೆಲ್ಲ ವಿಚಾರಣೆ ಮಾಡಿದ್ರಂತೆ. ನೋಡುವಾಗ ಎಲ್ಲ ಕಡೆ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿರುವಂಥ ಎಲ್ಲ ಈ ಸಹಕಾರಿ ಸಂಸ್ಥೆಗಳಲ್ಲಿ ನೋಡಿದರೆ ಒಂದರಲ್ಲಿ ಒಂದು ಕೆಲವು 10 ಸಂಸ್ಥೆಗಳಿಗೆ ತೊಂದರೆ ಇದ್ದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಸಹಕಾರಿ ಬ್ಯಾಂಕು ಒಂದು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಅನ್ನೋ ಒಂದು ಪ್ರಶಂಸನೀಯ ಮಾತುಗಳನ್ನು ಹೇಳಿದ್ದಾರೆ. ಇವತ್ತು ಎಲ್ಲ ಸಹಕಾರಿಗಳಿಗೆ ಇವತ್ತು ನಾವು ಎಲ್ಲಿ ಹೋದರೂ, ನಾನು ಬೇರೆ ಬೇರೆ ಕಡೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಹಕಾರಿ ಸಂಸ್ಥೆಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಅಲ್ಲಿ ನೋಡುವಾಗ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಕೆಲವು ಕಚೇರಿಗಳನ್ನು ನೋಡಿದರೆ ಇವತ್ತು ಶಾಸಕರಿಗೆ ಅಂಥ ಕಚೇರಿಗಳಿಲ್ಲ, ಇವತ್ತು ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳಿಗೆ ಅಂಥ ಕಚೇರಿಗಳಿಲ್ಲ. ಆದರೆ ಅಲ್ಲಿರುವಂಥ ಬ್ಯಾಂಕಿನ ವ್ಯವಸ್ಥೆ ನೋಡಿದರೆ ಅಷ್ಟೊಂದು ಅಚ್ಚುಕಟ್ಟಾಗಿ, ಅಷ್ಟೊಂದು ನೀಟಾಗಿ, ಅಷ್ಟೊಂದು ವ್ಯವಸ್ಥಿತವಾಗಿ ಆ ಕಾರ್ಯನಿರ್ವಹಣೆ. ಅದರಲ್ಲಿ ಅವ್ರದ್ದು ರಿಕವರಿ ಪಾಯಿಂಟ್ ಕೇಳಿದ್ರು 100%. ಇದೆಲ್ಲ ನಿಜವಾಗಿ ಎಲ್ಲ ಸಂಸ್ಥೆಗಳು ನಡೆಸ್ತಿರುವಂಥದ್ದು ನಮ್ಮ SCDCC ಬ್ಯಾಂಕಿನ ಅಂಡರಲ್ಲಿ ಬರೆಯುವಂಥದ್ದು, ಅವರ ಕೆಳಗಡೆ ಕಾರ್ಯನಿರ್ವಹಣೆ ಮಾಡುವಂಥ ಈ ಸಂಸ್ಥೆಗಳು. ಆಗುವಂಥ ಬೆಳೆ ವಿಮೆ ಇರ್ಬೋದು, ಬೇರೆ ಬೇರೆ ಯೋಜನೆಗಳನ್ನು ಸಾಲ ಕೊಡುವಂಥದ್ದು ಇರ್ಬೋದು, ವಾಹನ ಸಾಲ ಇರ್ಬೋದು, ಡೆಪಾಸಿಟ್ ಇಡಲಿಗೂ ಕೂಡ ರೈತರಿಗೆ ಹತ್ತಿರದಲ್ಲಿ ಸಹಕಾರಿಗುವಂಥ ಈ ಸಹಕಾರಿ ಸಂಸ್ಥೆಗಳು ನಡೀತಾ ಇದೆ. ಪುತ್ತೂರಿಗೆ ಅಭಿವೃದ್ಧಿಗೆ ಪೂರಕವಾಗಿ ಅಷ್ಟೊಂದು ವ್ಯವಸ್ಥೆಗಳು ಇಲ್ಲಿ ನಡೀತಾ ಇದೆ. ಅದು ಕೂಡ ಈ SCDCC ಬ್ಯಾಂಕ್ ಅನ್ನೋದು ಈ ಪುತ್ತೂರಿನಲ್ಲಿ ಹುಟ್ಟಿ ಬೆಳೆದಿದೆ ಅಂತ ಹೇಳಿದರೆ ನಮಗೂ ಒಂದು ಕೂಡ ಹೆಮ್ಮೆ. ಯಾಕಂತ ಹೇಳಿದ್ರೆ ಎಲ್ಲ ಬ್ಯಾಂಕುಗಳು ಮಂಗಳೂರು, ಉಡುಪಿ ಆ ಕಡೆಯಿಂದ ಹುಟ್ಟಿ ಬೆಳೆದ್ರೆ SCDCC ಬ್ಯಾಂಕು ಈ ಮೊಳಹಳ್ಳಿ ಶಿವರಾಮ್ ರಾಯರು ಆರಂಭ ಮಾಡಿದಂಥ ಪುತ್ತೂರಿನಲ್ಲಿ ಆರಂಭ ಮಾಡಿ ನಮ್ಮ ಪುತ್ತೂರುಗಳಿಗೆ ಅದು ಹೆಮ್ಮೆ ಅನ್ನೋ ಮಾತನ್ನು ಅನ್ನಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪುತ್ತೂರು ಅಭಿವೃದ್ಧಿ ಆಗಬೇಕು, ಆರ್ಥಿಕ ನೆಲೆಯಲ್ಲಿ ಪುತ್ತೂರು ಅಭಿವೃದ್ಧಿ ಆಗಬೇಕು. ಈ ಭಾಗದ ಜನರು ಏನು ಮಾಡ್ತಾ ಇದ್ದಾರೆ, ನಾವೆಲ್ಲ ಕೃಷಿಕರು, ಒಬ್ಬರ ಹತ್ರ ಅರ್ಧ ಎಕರೆ 1 ಎಕರೆ ಜಾಗ ಇದೆ. ಅದರಲ್ಲಿ ಕೆಲವ್ರ ಹತ್ರ 5-10 ಎಕರೆಯವರು ಬೆಳೆರಣಿಕೆ ಒಂದು 10-15 ಜನ ಇರ್ಬೋದು ಒಂದೊಂದು ಗ್ರಾಮದಲ್ಲಿ. ನಾನು ಹೇಳ್ತಾ ಇರೋದು ಬಾಕಿ ಎಲ್ಲ 1 ಎಕರೆ 2 ಎಕರೆ 3 ಎಕರೆ ಇವರ ಆಕ್ರಮಣ ಸಕ್ರಮದಲ್ಲಿ ಏನಾದರೂ ಮಾಡಿದರೆ ಅಂಥ ಜಾಗಗಳು ನಮ್ಮ ಹತ್ರ. ಅದು ಬಯಲುಸೀಮೆಯಲ್ಲಿ ನೋಡಿ, ಒಬ್ಬೊಬ್ಬರಿಗೆ 10 ಎಕರೆ 15 ಎಕರೆ 5 ಎಕರೆ ಮಿನಿಮಮ್ ಇರುವಂಥದ್ದು. ಸೊ ಇದರಲ್ಲಿ ನಾವು ಅಡಿಕೆ ಬೆಳೆಗಾರವನ್ನು ಮಾಡಿಕೊಂಡು ಈ ಅಡಿಕೆಯಲ್ಲಿ ಏನು ಉತ್ಪತ್ತಿ ಬರ್ತದೆ, ನಮ್ಮ ಈ ಭಾಗದ ಜನರ ಉತ್ಪತ್ತಿ ಅಡಿಕೆ ಮಾತ್ರ. ಆ ವರ್ಷ ಇಡೀ ಅಡಿಕೆಯನ್ನು ನೋಡಿಕೊಂಡು ಅದನ್ನು ಮಾರುವುದು, ಅದನ್ನು ಬಂದ ದುಡ್ಡನ್ನು ಆ ವರ್ಷದ ಅವನ ಖರ್ಚು ವೆಚ್ಚವನ್ನು ಮಾಡಿಕೊಂಡಿರುವಂಥದ್ದು ನಮ್ಮ ಈ ಭಾಗದ ಜನರ ಸಂಸ್ಕೃತಿ. ಪುತ್ತೂರು ಬೆಳಿಬೇಕು, ಆ ದೃಷ್ಟಿಕೋನದಲ್ಲಿ ಕೆಲಸ ಆಗಬೇಕು ಅನ್ನೋ ವಿಚಾರವನ್ನು ತಗೊಂಡು ನಾವು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಈಗ ಅಧಿಕಾರಕ್ಕೆ ಬಂದಿದೆ, ಒಂದು ಅಭಿವೃದ್ಧಿ ಪಥದಲ್ಲಿ ಕೆಲಸ ಮಾಡೋದನ್ನು ಸ್ವಲ್ಪ ಅದಕ್ಕೆ ಗಮನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. KMF ಪೂರ್ತಿ ಏನು KMF ಇವಾಗ ಮಂಗಳೂರಿನಲ್ಲಿದೆ, ಅದು ಪೂರ್ತಿ ಪುತ್ತೂರಿಗೆ ಶಿಫ್ಟ್ ಆಗಬೇಕು ಅನ್ನೋ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವಾಗಲೇ 10 ಎಕರೆ ಜಾಗ ಪುತ್ತೂರಲ್ಲಿ ಅವರಿಗೆ ಕೊಡುವಂಥ ಕೆಲಸವನ್ನು ಅಂತಿಮ ಘಟ್ಟದಲ್ಲಿದೆ. 10 ಎಕರೆ ಜಾಗ ಇಲ್ಲಿ ಕೊಡುವಂಥ ಕೆಲಸ, ಇಲ್ಲಿ KMF ಅನ್ನು ಇಲ್ಲಿ ಆರಂಭ ಮಾಡಬೇಕು ಅಂತ ನಮ್ಮ ಯೋಜನೆ ಇದೆ, ಅದನ್ನು ಮಾಡುವಂಥದ್ದು. ಯಾಕಂತ ಹೇಳಿದರೆ ಏನು ಹಾಳು ಈ ಕಡೆಯಿಂದ ತಗೊಂಡು ಹೋಗ್ತಾರೆ ಅದೆಲ್ಲ ಪುತ್ತೂರು, ಬೆಳ್ತಂಗಡಿ, ಸುಳ್ಯ ಈ ಭಾಗದಲ್ಲಿ ಆಗುವಂಥದ್ದು. ಇಲ್ಲ ಪುತ್ತೂರಿಗೆ ಮಂಗಳೂರಿಗೆ ತಗೊಂಡು ಹೋಗೋದು, ಪುನಃ ಅಲ್ಲಿ ಪ್ಯಾಕಿಂಗ್ ಆಗಿ ಇಲ್ಲಿ ವಾಪಸ್ ಬರುವಂಥದ್ದು. 1 ಲೀಟರ್ಗೆ 3-4 ರೂಪಾಯಿ ಅವರಿಗೆ ಉಳಿಯುತ್ತದೆ. ಅದನ್ನು ಪೂರ್ತಿ ಇಲ್ಲಿಗೆ ನಮ್ಮ ಪುತ್ತೂರಿಗೆ ಬಂದರೆ ಈ ಭಾಗದ ಜನರಿಗೆ ಕೆಲಸ ಆಗ್ತದೆ. ಒಂದು 500 ಲಾರಿ ಓಡಾಡ್ತದೆ. ನಮಗೆ ಪ್ರತಿ ತಿಂಗಳಿಗೆ ಇಲ್ಲಿ ಬಂದು ಒಂದು 50 ಕೋಟಿ 100 ಕೋಟಿ ಇಲ್ಲಿ ವ್ಯವಹಾರ ಆಗಬೇಕು, ಇಲ್ಲಿ ಬೀಳಬೇಕು. ಈ ಬ್ಯಾಂಕುಗಳೆಲ್ಲ ಬೆಳಿಬೇಕಿದ್ರೆ ಜನರ ಹತ್ರ ದುಡ್ಡು ಆದರೆ ತಾನೇ ಬ್ಯಾಂಕ್ ಬೆಳೀದು. ಜನರ ಹತ್ರ ದುಡ್ಡು ಇಲ್ಲದ್ರೆ ಬ್ಯಾಂಕ್ ಎಲ್ಲಿ ಬೆಳೀತದೆ? ಇವತ್ತು ATM ಪ್ರೊವಿಷನ್ ಬೇಕು. ಅಫ್ಕೋರ್ಸ್ ವಿ ರಿಕ್ವೈರ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಬ್ಯಾಂಕುಗಳೆಲ್ಲ ಇಟ್ ಈಸ್ ಅ ಪಾರ್ಟ್ ಆಫ್ ದ ಇನ್ಫ್ರಾಸ್ಟ್ರಕ್ಚರ್. ನಮಗೆ ಲೋನ್ ಕೊಡ್ತಾರೆ, ಲೋನ್ ಕಟ್ಟಬೇಕು. ಬಟ್ ನಮಗೆ ಅಲ್ಲಲ್ಲೂ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ನಮಗೆ ಬ್ಯಾಂಕುಗಳು ಬೇಕಾಗ್ತದೆ. ರಾತ್ರಿ ಯಾವ ಟೈಮ್ 24 ಅವರ್ಸ್ ನಮಗೆ ದುಡ್ಡು ತಗೊಳ್ಬೇಕಾದ್ರೆ ಅದು ಬೇಕಾಗ್ತದೆ. ರಾಜೇಂದ್ರ ಕುಮಾರ್ ಇವರಿಗೆ ಪುತ್ತೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ
ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಶಾಲನ್ನ ಹೊದಿಸಿ ಪೇಟವನ್ನ ತೊಡಿಸಿ ಫಲ ಪುಷ್ಪವನ್ನ ನೀಡಿ ಗುಲಾಬಿ ಹೂವಿನ ಹಾರದೊಂದಿಗೆ ಗೌರವ ಸ್ಮರಣಿಕೆಯೊಂದಿಗೆ ಬೆಳ್ಳಿ ದ್ವೀಪದ ಗೌರವದ ಸ್ಮರಣಿಕೆಯೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಅಭಿಮಾನದಿಂದ ಸಲ್ಲಿಸುವ ಸನ್ಮಾನ. ಎಲ್ಲ ಸಹಕಾರಿ ಮಿತ್ರರೇ, ಒಂದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸೋಣ. ಸಹಕಾರಿ ಭೀಷ್ಮ, ಅದೇ ರೀತಿ ಅಭಿನವ ಮೊಳಹಳ್ಳಿ ಸಹಕಾರಿ ಕ್ಷೇತ್ರದ ದಿಗ್ಗಜ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಇವರಿಗೆ. ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸರಿ ಸಮಾನವಾಗಿ ಬೆಳೆಸುತ್ತಿರುವಂತಹ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಇವರಿಗೆ ನಾವು ಹೊಸ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಕೆಲಸವನ್ನು ಮಾಡಬೇಕಾಗಿದೆ. ಮನುಷ್ಯ ಕಿಸೆಯಲ್ಲಿ ದುಡ್ಡು ಹಿಡ್ಕೊಂಡು ಹೋಗೋದು ಕಮ್ಮಿ ಆಗ್ತಾ ಇದೆ, ಕಾರ್ಡನ್ನು ಹಿಡ್ಕೊಂಡು ಹೋಗೋದು ಜಾಸ್ತಿ ಆಗ್ತದೆ. ಕಾರ್ಡನ್ನು ಹಿಡ್ಕೊಂಡು ಹೋದಾಗ ನಾವು ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಅದಕ್ಕೆ ಬದಲಾವಣೆಯನ್ನು ತರಬೇಕು. ಹೊಸದಾಗಿ ಈ ATMಗಳನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈಗಾಗಲೇ 9 ATMಗಳು ಪ್ರಾರಂಭಗೊಂಡಿದೆ. ಇವತ್ತು 10ನೇ ATM ಪುತ್ತೂರಿನಲ್ಲಿ ಪ್ರಾರಂಭ ಆಗ್ತದೆ. ಇದೇ ತಿಂಗಳಲ್ಲಿ ಬೆಳ್ತಂಗಡಿಯಲ್ಲಿ ಪ್ರಾರಂಭಗೊಳ್ತದೆ ಮತ್ತು ಬೆಳುವೆಯಲ್ಲಿ ಅಲ್ಲಿ ಕೂಡ ಈ ATM ಈ ತಿಂಗಳಲ್ಲಿ ಪ್ರಾರಂಭಗೊಳ್ತದೆ. ಈ ರೀತಿಯಾಗಿ ನಾವು ಹೊಸ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಹೊಂದಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಇರೋದ್ರಿಂದ ನಾವೆಲ್ಲರೂ ಇದಕ್ಕೆ ಹೊಂದಿಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಕಳಕಳಿಯಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ನಮ್ಮ ಪುತ್ತೂರು ಶಾಖೆ ಇಲ್ಲಿ ಪ್ರಾರಂಭಗೊಂಡದ್ದು ಮೊಳಹಳ್ಳಿ ಶಿವರಾಯರಿಂದ. ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ನಮ್ಮ ಪತ್ರಕರ್ತ ಮಿತ್ರರಿಗೆ ಮೊದಲಿನಿಂದಲೂ ಗೊತ್ತಿದೆ. ನಾವು ಬೆಳೆದದ್ದೇ ಪುತ್ತೂರಿನಿಂದ. ಹಾಗಾಗಿ ಪುತ್ತೂರಿನಲ್ಲಿ ATMನ್ನು ಸ್ಥಾಪನೆ ಮಾಡಲಿಕ್ಕೆ ನಾವು ಮಾಡಿಕೊಂಡಿದ್ದೇವೆ. ಪುತ್ತೂರಿನಲ್ಲಿ ಹಾಕಿಕೊಟ್ಟಂಥ ಮೊಳಹಳ್ಳಿ ಶಿವರಾಯರು ಹಾಕಿಕೊಟ್ಟಂಥ ಭದ್ರ ಬುನಾದಿ ಇರೋದರಿಂದ ಇವತ್ತು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಇಷ್ಟು ಬೆಳೀಲಿಕ್ಕೆ ಸಾಧ್ಯತೆ ಆಗಿದೆ ಅನ್ನುವಂಥದ್ದನ್ನು ಹೇಳ್ಕೊಳ್ತಾ ಇದೆ. ಇವತ್ತು ನಮ್ಮ ಬ್ಯಾಂಕು ಇಲ್ಲಿ ಸುಮಾರು 160 ಕೋಟಿಗಳಷ್ಟು ಹತ್ತಿರ 160 ಕೋಟಿಯಷ್ಟು ಠೇವಣಾತಿಯನ್ನು ಜನರಿಂದ ಮತ್ತು ಸಹಕಾರಿ ಸಂಸ್ಥೆಗಳಿಂದ ಪಡ್ಕೊಂಡು ಸುಮಾರು 200 ಕೋಟಿಯಷ್ಟು ಸಾಲವನ್ನು ನಾವು ವಿತರಣೆ ಮಾಡಿದ್ದೇವೆ ಈ ಪುತ್ತೂರು ಶಾಖೆಯಲ್ಲಿ. ಅದೇ ರೀತಿಯಾಗಿ ವಸೂಲಾತಿ ಕೂಡ ಚೆನ್ನಾಗಿ ಇದೆ. ಅದರ ಜೊತೆಗೆ ನಮ್ಮ ನವೋದಯ ಸ್ವಸಹಾಯ ಗುಂಪಿನ ಸದಸ್ಯರು ಬರೇ ಸಾಲ ಪಡೆಯುವುದು ಮಾತ್ರ ಅಲ್ಲ, ಅವರ ಠೇವಣಾತಿ ಕೂಡ 2.5 ಕೋಟಿಯಷ್ಟು ಠೇವಣಾತಿ ಅವರ ಹಣ, ಮಹಿಳೆಯರ ಹಣ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾಯಿದೆ. ಅದರಲ್ಲಿ ಉಳಿತಾಯದ ಮನೋಭಾವನೆಯನ್ನು ಸಾಲ ಪಡೆಯೋದು ಮಾತ್ರ ಅಲ್ಲ, ಸ್ವಾವಲಂಬಿ ಜೀವನವನ್ನು ಮಾಡೋದು ಮಾತ್ರ ಅಲ್ಲ, ನಾವು ಕೂಡ ಉಳಿತಾಯವನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಕಂಡುಕೊಂಡಿದ್ದೇವೆ. ಈ ರೀತಿಯಾಗಿ ನಮ್ಮ ಬ್ಯಾಂಕು ಬೆಳೀತಾ ಇದೆ. ಇವತ್ತು 111 ಶಾಖೆಗಳನ್ನು ಇದ್ದು, ಇನ್ನು ಬೆಂಗ್ರೆಯಲ್ಲಿ ಒಂದು, ಮಾಣಿಯಲ್ಲಿ ಒಂದು 15 ದಿವಸದ ಅವಧಿಯಲ್ಲಿ 2 ಶಾಖೆಗಳು ಪ್ರಾರಂಭ ಆಗ್ತದೆ. ಈ ರೀತಿಯಾಗಿ ಸುಮಾರು 113 ಶಾಖೆಗಳನ್ನು ಹೊಂದಿರುವಂಥ ಅತಿ ದೊಡ್ಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ನಿಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ನಮ್ಮ ಜಿಲ್ಲೆಯಲ್ಲಿರುವಂಥ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆಗಳು ಬಲಾಢ್ಯವಾಗಿರೋದ್ರಿಂದ ಮಾನ್ಯ ಶಾಸಕರೇ, ಇಡೀ ಜಿಲ್ಲೆಯಲ್ಲಿ 2 ಜಿಲ್ಲೆಯಲ್ಲಿ ಯಾವ ಒಬ್ಬ ರೈತ ಆರ್ಥಿಕವಾಗಿ ಸ್ವಾವಲಂಬನೆ ಇರೋದ್ರಿಂದ ಅವನಿಗೆ ಆರ್ಥಿಕ ತೊಂದರೆ ಆಗಿದೆ ಅಂತೇಳಿ ಆತ್ಮಹತ್ಯೆ ಮಾಡದ ಒಂದು ಜಿಲ್ಲೆ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಅದಕ್ಕೆ ಕಾರಣ ಗ್ರಾಮಾಂತರ ಮಟ್ಟದಲ್ಲಿರುವಂಥ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆಗಳು, ಜಿಲ್ಲಾ ಬ್ಯಾಂಕು ಮತ್ತು ಅಲ್ಲಿ ಕೆಲಸ ಮಾಡಿಕೊಳ್ಳುವಂಥ ನೌಕರ ಸಿಬ್ಬಂದಿ ವರ್ಗ ಅವರು ರೈತರಿಗೆ ಆರ್ಥಿಕವಾಗಿ ಸ್ಪಂದನೆ ನೀಡೋದ್ರಿಂದ ಇವತ್ತು ಇಲ್ಲಿ ನಮ್ಮ ಜಿಲ್ಲೆ ಅತ್ಯಂತ ಯಶಸ್ವಿಯಾಗಿ ಕೃಷಿ ಸಾಲವನ್ನು ನೀಡ್ತಾ ಇದೆ. ಕೃಷಿ ಸಾಲದ ಮರುಪಾವತಿಯನ್ನು ಕೇಳಿದರೆ ಸುಮಾರು 27 ವರ್ಷದಿಂದ 100ಕ್ಕೆ 100ರಷ್ಟು ವಸೂಲಾತಿ ಅನ್ನುವಂಥ ಶಬ್ದ ಹೇಳೋದಿಲ್ಲ, 100ಕ್ಕೆ 100ರಷ್ಟು ಕೃಷಿ ಸಾಲ ಮರುಪಾವತಿಯಾದಂಥ ಒಂದು ಜಿಲ್ಲೆ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಈ ರೀತಿಯಾಗಿ
ಇಲ್ಲಿ ಪಡ್ಕೊಂಡಂಥ ರೈತ ಪಡ್ಕೊಂಡಂಥ ಏನು ಸಣ್ಣ ಸಾಲವನ್ನು ಸಮಯಕ್ಕೆ ಸರಿಯಾಗಿ ಕಟ್ಟುವುದರಿಂದ ಅವನಿಗೂ ಕೂಡ ನಾವು ಸಮಯಕ್ಕೆ ಸರಿಯಾಗಿ ಸಾಲವನ್ನು ನೀಡೋದ್ರಿಂದ ಒಂದು ಹೊಸ ನಾಂದಿಯನ್ನು ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಇವತ್ತು ಹೊಸ ಅಶೋಕ್ ಕುಮಾರ್ ಅವರ ಸರ್ಕಾರ ಬಂದಿದೆ. ನಾನು ಅವರಲ್ಲಿ ವಿನಂತಿ ಮಾಡೋದು, ನಿನ್ನೆ ಕೂಡ ನೋಡಿದೆ, ಮೊದಲನೇದಾಗಿ ನೀವು ಪುತ್ತೂರಿನಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಬರುವ ರೀತಿಯಲ್ಲಿ ಸಹಕರಿಸಬೇಕು. ಗ್ರಾಮಾಂತರ ಮಟ್ಟದಲ್ಲಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವಂಥ ಕೆಲಸವನ್ನು ನಿಮ್ಮ ನೇತೃತ್ವದಲ್ಲಿ ಆಗಬೇಕು ಅನ್ನುವಂಥದ್ದನ್ನು ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಅವರು ಕೂಡ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ಕೊಂಡು ಈಗಾಗಲೇ ಮಂತ್ರಿ ಸಚಿವರ ಜೊತೆ ಈ ಬಗ್ಗೆ ಸಮಾಲೋಚನೆಯನ್ನು ಕೂಡ ಮಾಡಿದ್ದಾರೆ. ಅದು ಆದಷ್ಟು ಬೇಗನೆ ಕಾರ್ಯಗತ ಆಗ್ತದೆ ಅನ್ನುವಂಥದ್ದನ್ನು ನಾನು ಭಾವಿಸ್ತೇನೆ. ಇವತ್ತು ನಮ್ಮ ಸ್ವಸಹಾಯ ಗುಂಪು ಸುಮಾರು 30,000ಕ್ಕೂ ಹೆಚ್ಚು ಸದಸ್ಯರು ಪುತ್ತೂರಿನಲ್ಲಿದೆ. 32 ಸಾವಿರ ಸದಸ್ಯರು ನವೋದಯದ ಗುಂಪಿನ ಸದಸ್ಯರು. ಯಾವುದೇ ಜಾತಿ ಮತ ಭೇದ ಯಾವುದೇ ಇಲ್ಲದೆ ಇರುವಂಥ ಒಂದು ಸ್ವಸಹಾಯ ಸಂಘ ಇದ್ದರೆ ಅದು ನವೋದಯ ಸ್ವಸಹಾಯ ಸಂಘ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಯಾವುದೇ ಜಾತಿ ಇಲ್ಲ. ನಾವು ಅವರಿಗೆ ಸುಮಾರು 6 ಸಲ ಸಮವಸ್ತ್ರವನ್ನು ನೀಡಿದ್ದೇವೆ. ಯಾಕೆ ಸಮವಸ್ತ್ರ ನೀಡಬೇಕಂತ ಹೇಳಿದರೆ, ನಾವು ಇಲ್ಲಿ ಸೇರುವಾಗ ಅವ ಬಡವ, ಅವ ಶ್ರೀಮಂತ, ಅವ ಆ ಜಾತಿಯವ ಈ ಜಾತಿಯವ ಅನ್ನುವಂಥ ಭಾವನೆ ಬರಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಎಲ್ರಿಗೂ ಸಮಾನಾಗಿ ಒಂದು ಸಮವಸ್ತ್ರ ನೀಡಿ ನಾವೆಲ್ಲ ಸೇರಿದಾಗ ಆ ಸಮವಸ್ತ್ರದಲ್ಲಿ ಬಂದರೆ ಅದಕ್ಕೊಂದು ಮೆರುಗನ್ನು ಕೊಡ್ತದೆ ಅನ್ನುವಂಥ ದೃಷ್ಟಿಕೋನದಿಂದ ನಾನು ಇದನ್ನು ಹೇಳ್ತಾ ಇದ್ದೇನೆ. ಇವತ್ತು ನಾನು ಹೊಸ ಗುಂಪುಗಳನ್ನು ಪ್ರಾರಂಭ ಮಾಡಿದೆ. ನಮ್ಮ ಅಕ್ಕಂದಿಗೆ ಸಹೋದರಿಯರಿಗೆ ನಾನು ಒಂದು ಮಾತು ಹೇಳಿದೆ, ನೀವು ಗುಂಪು ಮಾತ್ರ ಪ್ರಾರಂಭ ಮಾಡುವುದಲ್ಲ, ಸ್ವಾವಲಂಬಿಗಳಾಗಬೇಕು. ಮಹಿಳೆಯರು ಸ್ವಾವಲಂಬಿಗಳಾಗಿ ತನ್ನಷ್ಟಕ್ಕೆ ತಾನು ಜೀವನ ಮಾಡಲಿಕ್ಕೆ ಆಗುವಂಥ ಕೆಲಸವನ್ನು ನೀವು ಮಾಡಬೇಕು, ನಿರ್ವಹಿಸಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿ. ಅದೇ ರೀತಿಯಾಗಿ ನಾವು ಕೊರೋನಾ ಸಮಯದಲ್ಲಿಯೂ ಕೂಡ ನಮ್ಮ ನವೋದಯ ಗುಂಪಿನವರಿಗೆ ಭಾಳಷ್ಟು ಸೇವೆಯನ್ನು ನೀಡ್ತಾ ಇದ್ದೆವು. ಅದಕ್ಕೆ ಕಾರಣ ನಮ್ಮ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆಗಳು ಬಲಾಢ್ಯ ಆಗಿರುವುದರಿಂದ, ಅವರೆಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿರುವುದರಿಂದ ಇವತ್ತು ಈ ರೀತಿಯಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಪುತ್ತೂರು ಬೆಳೆಯುವ ನಗರ, ಇಲ್ಲಿ ಕೂಡ ATM ಕೊಟ್ಟಿದ್ದೇವೆ. ನಮ್ಮ ಶಾಸಕರು ಹೇಳಿದರು, ಗ್ರಾಮಾಂತರ ಮಟ್ಟದಲ್ಲಿಯೂ ಹೆಚ್ಚು ಹೆಚ್ಚು ATMಗಳನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದನ್ನು ಖಂಡಿತವಾಗಿಯೂ ಅದನ್ನು ನಾವು ಮುಂದಿನ ದಿವಸಗಳಲ್ಲಿ ಕಾರ್ಯಗತಗೊಳಿಸ್ತೇವೆ ಅನ್ನುವಂಥದ್ದನ್ನು ಹೇಳಿಕೊಂಡು, ಇವತ್ತು ನನಗೆ ಎಲ್ಲರೂ ಪುತ್ತೂರು ಮತ್ತು ಸುಳ್ಯದವರು ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳವರು ಭಾಳಷ್ಟು ಗೌರವದಿಂದ ಒಂದು ಹಾರ ಹಾಕಿ ಗೌರವವನ್ನು ಕೊಟ್ಟಿದ್ದೀರಿ. ಸನ್ಮಾನ ಮಾಡೋದ್ರಲ್ಲಿ 3 ವಿಧ ಇದೆ. ಒಂದು, ನಿನ್ನ ಸೇವೆ ಸಾಕು ಮಾರೆ, ಹೋಗು ಒಂದ್ಸಲ ಇಲ್ಲಿಂದ ಅಂತ ಹೇಳೋದಕ್ಕೂ ಒಂದು ಸನ್ಮಾನ ಮಾಡ್ತಾರೆ. ಮತ್ತೊಂದಿದೆ, ಈಗ ನಮ್ಮ ಅಶೋಕ್ ಕುಮಾರ್ ಅವರು ಹೊಸ ಶಾಸಕರಾಗಿದ್ದಾರೆ. ಅವರಿಗೆ ಸಾಲು ಹಾರ ಹಾಕಿದರೆ ಅವರಿಂದ ಏನನ್ನಾದರೂ ನಾವು ನಿರೀಕ್ಷೆ ಕೆಲಸ ಮಾಡಿಸ್ಬೋದು ಅನ್ನುವ ದೃಷ್ಟಿಕೋನದಿಂದ ಮಾಡ್ತಾ ಇದೆ. ಮತ್ತೊಂದು, ನಿಮ್ಮ ಸೇವೆ ಇನ್ನೂ ಬೇಕು, ಇನ್ನಷ್ಟು ನಿಮಗೆ ದೇವರ ಆಯುರಾರೋಗ್ಯವನ್ನು ಕೊಡಲಿ ಅನ್ನುವಂಥ ದೃಷ್ಟಿಯಿಂದ ಸನ್ಮಾನ ಗೌರವವನ್ನು ನೀಡುವುದಿದೆ. ನಾನು 3 ಒಳ್ಳೆಯ ರೀತಿಯಲ್ಲೇ ತಗೊಳ್ತೇನೆ. ನಿಮ್ಮ ಮನಸ್ಸಿನಲ್ಲಿ ಏನೇ ಭಾವನೆ ಇದ್ದರೂ ಅದು ನಾನು ಒಳ್ಳೆಯ ಭಾವನೆ ಅನ್ನುವಂಥ ದೃಷ್ಟಿಯಿಂದ ಅದನ್ನು ಸ್ವೀಕರಿಸ್ತೇನೆ ಅಂತ ಹೇಳಿಕೊಂಡು, ಪುತ್ತೂರು ಇನ್ನಷ್ಟು ಬೆಳೆಯಲಿ. ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಪುತ್ತೂರಿನಲ್ಲಿ ಪ್ರಾರಂಭ ಆದಂಥ ಬ್ಯಾಂಕು ಇವತ್ತು ನಮ್ಮ ರಾಜ್ಯದಲ್ಲೇ ಒಂದು ಅತ್ಯುತ್ತಮವಾದಂಥ ಬ್ಯಾಂಕ್ ಅಂತ ಹೇಳಲಿಕ್ಕೆ ನಮ್ಗೆ ಭಾಳ ಸಂತೋಷ. ಅದಕ್ಕೆ ಕಾರಣ ಪುತ್ತೂರಿನ ಜನತೆ ನೀವು ಕೊಟ್ಟಂಥ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಸ್ಥೆಗಳ ಒಂದು ಸಹಕಾರ ಅಂತ ಹೇಳಿಕೊಂಡು, ನಮ್ಮ ಶಶಿಕುಮಾರ್ ರೈ ಅವರು ಒಂದು ಮಾತು ಹೇಳಿದರು, ಅಲ್ಲಿ ಕೂತ್ಕೊಂಡು ಆಗೋದಂತ ನಾನು ಮರೆತು ಬಿಟ್ಟೆ, ಆದರೆ ಬೆನ್ನು ಬಿಡುವುದಿಲ್ಲ. ಸಹಕಾರಿಗಳಿಗೆ ಒಂದು ಸ್ಪೋರ್ಟ್ಸನ್ನು ನಡೆಸಬೇಕು, ಆಟೋಟ ಸ್ಪರ್ಧೆಯನ್ನು ನಡೆಸಬೇಕು, ಅದು ಪುತ್ತೂರಿನಲ್ಲಿ ನಡೆಸಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದರ ಜೊತೆಗೆ ಹಿಂದೆ ಕೂಡ ಜೀವನ್ ಭಂಡಾರಿಯವರು ಇರುವಾಗ ಇಲ್ಲಿ ಸ್ವಸಹಾಯ ಗುಂಪಿನವರಿಗೆ ನಾವು ಮಹಿಳೆಯರಿಗೆ ಆಟೋಟ ಸ್ಪರ್ಧೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿದೆವು. ಅಲ್ಲಿ ಅಚ್ಯುತ ಮೂಡಿತಾಯರು ಕೂಡ ತಲೆ ಅಲ್ಲಾಡಿಸ್ತಾ ಇದ್ದಾರೆ. ಅಂದರೆ ಖಂಡಿತವಾಗಿಯೂ ಈ ವರ್ಷ ನಾವು ಪುತ್ತೂರಿನಲ್ಲಿ ವಿಭಾಗ ಮಟ್ಟದ ಒಂದು ಸಹಕಾರಿಗಳ
ಮಹಿಳೆಯರಿಗೂ ಪುರುಷರಿಗೂ ಸಹಕಾರಿಗಳ ಒಂದು ಆಟೋಟ ಸ್ಪರ್ಧೆಯನ್ನು ನಿರ್ವಹಿಸುವ, ಅದೇ ರೀತಿಯಾಗಿ ನವೋದಯ ಸ್ವಸಹಾಯ ಗುಂಪುಗಳ ಸದಸ್ಯರಿಗೂ ಒಂದು ಆಟೋಟ ಸ್ಪರ್ಧೆಯನ್ನು ನಿರ್ವಹಿಸಿ ಅವರಲ್ಲಿಯೂ ಹುರುಪನ್ನು ಕಾಣುವ, ನಾವು ಇನ್ನೂ ಎಷ್ಟೇ ಪ್ರಾಯ ಆದರೂ ಯುವಕರಂತೆ ಇದ್ದೇವೆ ಅನ್ನುವಂಥ ಭಾವನೆ ಜನರಲ್ಲಿ ಹುಟ್ಟಿಸ್ಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ ಆಟೋಟ ಸ್ಪರ್ಧೆಯನ್ನು ಖಂಡಿತವಾಗಿ ಮಾಡುವ, ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಇದೆ ಅನ್ನುವಂಥದ್ದನ್ನು ಭಾವಿಸಿ ತಮಗೆಲ್ಲರಿಗೂ ಶುಭ ಕೋರಿ